ಪರ್ಚೇಸ್ ಮಾಡ್ತಾನೆ ಫ್ಲೈಟ್ ಅವರಿಗೆ ನೋಡಿದಲ್ಲ ರೋಡ್ ಮುಂದೆ ಬೀಳ್ತದೆ ಬರುವಾಗತ್ತೇ ಇಲ್ಲ ಇಲ್ಲಿಂದಲೇ ಬರ್ಲಿಕ್ಕೆ ಆಗ್ತದಲ್ಲ ಇಲ್ಲಿ ಒಳಗೆ ಬರಲಿಕ್ಕೆ ಅದೇ ರೋಡ್ ಸರ್ ತುಂಬ ಮನೆ ಇದೆ 100 ಮನೆ ಜಾಸ್ತಿ ಅದು ರೋಡ್ ಕೂಡ ಅದೇ ರೋಡ್ ನಮಗೆ ಬರಲಿಕ್ಕೆ ಈ ರೋಡ್ ನಮ್ಮ ಉಳ್ಳಾಡಿ ಬರ್ತಾ ಬೆಳಿಗ್ಗೆ ಆ ಸೈಡ್ ಮುಳ್ಳ ಇಲ್ಲ ಫಸ್ಟ್ ಒಂದು ಪೂರ ವೆಹಿಕಲ್ ಬರ್ತದೆ ಬಸ್ ಇರ್ತದೆ ಪೂರ ಕಂಪ್ಲೀಟ್ ಪಬ್ಲಿಕ್ ವೆಹಿಕಲ್ ಪೂರ ಬರ್ತದೆ ಇಲ್ಲ ಪೂರ ವೆಹಿಕಲ್ ಬರ್ಬೋದು ಅಂಗಡಿ ಆಮೇಲೆ ಅಲ್ಲಿಗೆ ಬಂದು ಅಷ್ಟು ಇಲ್ಲಿ ಕಳಿಸಿದ್ರು ಅಲ್ಲಿ ಇದನ್ನು ಬಿಡುವುದಿಲ್ಲ ಕೊಟ್ಟರೆ ಸಾಕು ನಮಗೆ ಬೇರೆ ಇನ್ನು ಎಲ್ಲಿ ನಮ್ಮ ಮತ್ತೆ ಇಲ್ಲಿ ಹೋಗ್ಬೇಕು ನಾವು ಕೊಡ್ತಾರೆ ಆ ಸೈಡ್ ನಮಸ್ಕಾರ ಇಲ್ಲಿ ಕೂಡ ಬಿಲ್ಡಿಂಗ್ ಅನ್ನೋ ಕೂದಲ ಹೈಟ್ ಬರ್ತದೆ ಆ ಬೋರ್ಡ್ ದಾಡಿ ಮುಟ್ಟ ಬರ್ತದೆ ಮತ್ತು ಅವು ಅಲ್ಪ ಬರ್ತದೆ ಸ್ಕ್ವೇರ್ ಗಾಡಿ ಮಾಡ್ಬೋದು ಹೆಚ್ಚು ಏನು ಬಿಸಿಲಿ ಬೇರೆ ಬಿಸಿಲಲ್ಲಿ ಟ್ಯಾಕ್ಸ್ ಬೇರೆ ರೋಡ್ ಟ್ಯಾಕ್ಸ್ ಜಾಸ್ತಿ ಅಲ್ಲಲ್ಲ ಅದು ಪುತ್ತೂರು ಸ್ಟೈಲಲ್ಲಿ ಬಸ್ ನಿಲ್ದಾಣ ಮಾಡುವ ಇತ್ತು ಈಗಿಲ್ಲ ಅದನ್ನು ಟೋಟಲಿ ಇದನ್ನು ಈ ಜಾಗ ಎಷ್ಟು ಬೇಕು ಸರ್ ಅದು ಕೂಡ ಬೇಕು ಯಾವುದಕ್ಕೆ ಲ್ಯಾಂಡ್ ಅಲಾಟ್ ಆಗಿದೆ ಅಲ್ಲಿ ಆಗಿದೆ ಓಕೆ ಬೇರೆ ಇಲ್ಲ ಸರ್ ಇದನ್ನು ಇದು ಈಗ ಇಲ್ಲಿ ಎಲ್ಲಿ ತನಕ ಹಬ್ಬ ಭವನಗಾಗಿದೆ ಅದು ಸರಿಯಾಗಲಿಲ್ಲ ಸರ್ ಈ ಬಿಟ್ಟನೆ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ನಾನು ಹೇಳ್ತೆ ನೋಡಿ ನಿರ್ಮಿತಿ ಕೇಂದ್ರ ಕೊಡ್ತೀವಿ ಹಬ್ಬಕ್ಕ ಭವನ ಅದು ಟೋಟಲ್ ಸ್ಕೆಚ್ ತಗೊಂಡು ಸರ್ವೆ ಮಾಡಿಸ್ಬೇಕು ಟೋಟಲ್ ಲ್ಯಾಂಡ್ ಸರ್ವೆ ಮಾಡಬೇಕು ನೋಡಿ ಫಸ್ಟಿಗೆ ಟೋಟಲ್ ಲ್ಯಾಂಡ್ ಸರ್ವೆ ಮಾಡಿ ಲ್ಯಾಂಡ್ ಸರ್ವೆ ಆದ ನಂತರ ಇದರಲ್ಲಿ ಹಬ್ಬಕ್ಕ ಭವನಿಗೆ ಎಷ್ಟು ಬಿಟ್ಟು ಅಂತ ಮಾರ್ಕ್ ಮಾಡಿ ತಾಲೂಕು ಆಫೀಸ್ ಎಷ್ಟು ಬಿಟ್ಟು ಅಂತ ಮಾರ್ಕ್ ಮಾಡಿ ಫ್ರೀಯಾಗಿ ಮತ್ತು ಈಗ ಇವರಿಗೆ ಎಷ್ಟು ಜಾಗ ಬೇಕು ಅನ್ನೋ ಒಂದೇ ಸಿಗ್ತದೆ ಹೌದಾ ಈ ಒಂದು ಇವರಿಗೆ ಎಲ್ಲಿ ಅಂತ ಒಂದು ಸ್ಕೆಚ್ ಮಾಡಬೇಕು ಈಗ ಬದಿ ಅಂತ ಈಗ ಸ್ಕೆಚ್ ಮಾಡ್ಕೊಡಿ ಒಂದು ಗೊತ್ತಾದ್ರೆ ಮುಖ ನೀವೇ ಸರ್ ನೀವು ಹೇಳಿ ಸರಿ ಫಿಗರ್ ಸಿಗ್ತದೆ ಸರ್ ಹಾಂ ಸ್ಕೆಚ್ ಮಾಡಿ ಮತ್ತು ಟ್ರಾಫಿಕ್ ಅವ್ರ ಜೊತೆ ಒಂದು ಡಿಸ್ಕಸ್ ಮಾಡಬೇಕು ಯಾಕೆ ನಾಳೆ ಟ್ರಾಫಿಕ್ ಇದರಲ್ಲಿ ಕೂಡ ತೊಂದರೆ ಆಗಲ್ಲ ಪ್ರಾಬ್ಲಮ್ ಆಗ್ಬಾರ್ದು ತುಂಬ ಇದಾಗಿ ನೀವು ಆಚೆ ಬಂದಿದ್ದಾರಾ ಅದು ಏನು ಇದು ಅದು ಈಗ ಇಲ್ಲಿ ಮಾಡಿಕೊಟ್ಟು ಮತ್ತೆ ಅಫಿಷಿಯಲ್ ಆಗಿ ಮಾಡೋದು ಅಷ್ಟೇ ಅಲ್ಲ ಬೇರೆ ಇಲ್ಲ ಸ್ಯಾಂಕ್ಷನ್ ಅಂದರೆ ನಾವು ಅಷ್ಟೇ ಇವಾಗ ಸ್ಪಾಟ್ ಇದು ಒಂದು ವಿಚಾರ ಇಲ್ಲ ಇಲ್ಲಿ ಏನಾಗಬೇಕಂತ ಹೇಳಿದರೆ ಒಂದು ಸರ್ವೆ ಮಾಡಬೇಕು ಸರ್ ಟೋಟಲಿ ಎಷ್ಟು ಎಂಟಿ ಲ್ಯಾಂಡ್ ಇದೆ ಅದೆಲ್ಲ ಒಂದು ಟೋಟಲ್ ಸರ್ವೆ ಮಾಡಿ ನಂಬರ್ 1 ಈ ಸರ್ವೆ ಮಾಡಿರೋದ್ರಲ್ಲಿ ಹಬ್ಬಕ್ಕ ಭವನ ಪ್ಲೇಸ್ ಬಿಡಿತು ಇಲ್ಲಿ ಮತ್ತೆ ಇಷ್ಟು ಲೆಂತ್ ಇದೆಯಲ್ಲ ಇಲ್ಲಿ ಇವರಿಗೆ ಬೇಕಾಗುವಷ್ಟು ಜಾಗ ಎಷ್ಟು ಎತ್ತಬಹುದು 15 ಗಾಡಿ ಇವನು ಕರೆಸಿ ಒಂದು ಚೆನ್ನಾಗಿ ಒಂದು ಕಡೆ ಎಷ್ಟು ಬೇಕು ಅದು ನಾವು ಇಲ್ಲಿ ಮುಂದೆ ಕೊಡಬೇಕಾ ಅದು ಇಲ್ಲಿ ಅದು ಈ ಬಸ್ ಸ್ಟ್ಯಾಂಡ್ ತೆಗೆದು ಕೊಡಬೇಕಾ ಯಾಕಂದ್ರೆ ರೀಸ್ಟ್ರಕ್ಚರ್ ಅಲ್ಲ
ಇಲ್ಲಿ ಅಂದರೆ ಮಾಡಿ ಕರೆಕ್ಟ್ ಒಂದು ಇದು ಮಾಡಿ. ಅದಕ್ಕೆ ಯಾರಿಗೆ ಕೊಡ್ತೀರಿ ಸ್ಕೆಚ್ ಮಾಡಲಿಕ್ಕೆ, ಡಿಸೈನ್ ಮಾಡಲಿಕ್ಕೆ? ಸರ್ವೆ ಹೌದು, ಸರ್ವೆ ಮಾಡಿದ ನಂತರ ನಾವು ಇಂಜಿನ್ ಕರೆಸಿಕೊಂಡು ಅವನಿಗೆ ನೋಡಿ ನಮ್ದು ಇಷ್ಟು ಅಪಘಾತ ಸರ್ ಟೋಟಲ್ ಸ್ಟೇಷನ್ ಮಾಡಿಸ್ತೀವಿ ಸರ್. ಅಲ್ಲಿ ನಮ್ಮ ಮಂಗಳೂರು ಸಿಟಿ ಕಾರ್ಪೊರೇಷನಲ್ಲಿ ಇವತ್ತು ಮಾಡ್ತೀವಿ ಸರ್. ಅವತ್ತು ಮಾಡಿಸ್ತೀವಿ ಸರ್. ಈ ಅಪಘಾತ ಪ್ಲಾನ್ ಯಾರು ಮಾಡೋದು? ಅಪಘಾತ ಇದು ಆಲ್ರೆಡಿ ನಿರ್ಮಿತಿ ಹೌದು, ಆ ಪ್ಲಾನ್ ಗೊತ್ತಾಯ್ತಾ? ಟೋಟಲ್ ಏರಿಯಾ ಸರ್ವೆ ಮಾಡಿದ್ರೆ ಇದಕ್ಕೊಂದು ಪ್ಲಾನ್ ಮಾಡಿ. ಅಪಘಾತ ಭವನ ಇಲ್ಲಿ ಇದಿಲ್ಲಿ ಈ ಒಂದು ಅವ್ರಿಗೇನು ಪ್ರಾವಿಷನ್ ಮಾಡಬೇಕು, ಅಲ್ಲಿ ಒಂದು ಈಗ ಇವರಿಗೆ ಪ್ರೊವಿಷನ್ ಮಾಡಲೇಬೇಕು. ಎಲ್ಲಿ ಮಾಡೋದು ಅಂತ ಮುಖ್ಯ. ಎಲ್ಲಿ ಮಾಡೋದು ಮುಖ್ಯ ಯಾಕಂದರೆ ಈಗ ಮಾಡಿ 2 ವರ್ಷ ನಂತರ ನೀವು ತೆಗೀರಂತ ಹೇಳಿದ್ರೆ ಆಗೋದಿಲ್ಲ. ಒಮ್ಮೆ ಆದ ಕೆಲಸ ಅಂದರೆ ಪರ್ಮನೆಂಟ್ ಕೆಲಸ 10-20 ವರ್ಷ ಕೂಡದು ಅಲ್ಲಿ ಪರ್ಮನೆಂಟಾಗಿ ವ್ಯವಸ್ಥೆ ಆಗೊಂದು ವಿಚಾರ ಆಗಬೇಕು. ಯಾಕೆ ಇಲ್ಲೀಗ ನೀವು ಈಗ ಮಲ್ಟಿಪರ್ಪಸ್ ಇದರಲ್ಲಿ ಈಗ ಇದು ಮಾಡ್ತೀರಿ. ಯಾವುದು ಟೆಂಪೋ ಚಾಲಕ ಮಾಲಕರ ಸಂಘ, ಟೂರಿಸ್ಟ್ ವಾಹನ ಮಾಲಕ ಚಾಲಕರ ಸಂಘ. ಬಹುಶಃ ಇವತ್ತು ಉಳ್ಳಾಲದಲ್ಲಿ ಭಾಳಷ್ಟು ವರ್ಷಗಳಿಂದ ತೊಕ್ಕೋಟ್ ಜಂಕ್ಷನ್ನ ವಿವಿಧ ಸ್ಥಳದಲ್ಲಿ ಅವರ ವಾಹನಗಳನ್ನು ನಿಲ್ಲಿಸಿ ಅವರ ಒಂದು ಜನರಿಗೆ ತಮ್ಮ ಸೇವೆ ಮಾಡೋ ಜೊತೆಯಲ್ಲಿ ಅವರ ಜೀವನ ನಡೆಸುವಂಥ ಸಂದರ್ಭ. ಈ ನಗರ ಬೆಳೆದಂಗೆ ಕೆಲವೊಂದು ವಿಚಾರಗಳು ಬರ್ತದೆ. ಯಾಕೆ ಹೆಚ್ಚುವರಿಯಾಗಿ ಇವತ್ತು ಇದ್ದಕ್ಕಿಂತಲೇ ಟೆಂಪೋಗಳು ಜಾಸ್ತಿ ಆಗ್ತದೆ. ಇವತ್ತು ಸರ್ವಿಸ್ ಟ್ಯಾಕ್ಸಿಗಳು ಕೂಡ ಇವತ್ತು ಜಾಸ್ತಿ ಆಗ್ತದೆ. ಹಿಂದೆ ಜಾಗದಲ್ಲಿ ಬೇರೆ ಬಿಲ್ಡಿಂಗ್ ಬಂದು ಬಿಡ್ತದೆ. ಸೊ ಆದ ಕಾರಣ ಈಗ ಇವರಿಗೆ ಸೂಕ್ತವಾದೊಂದು ಸ್ಥಳ ಇಲ್ಲದೆ ಭಾಳಷ್ಟು ಇವತ್ತು ಸಮಯದಿಂದ ಬೇಡಿಕೆ ಇವತ್ತಿದೆ. ಈ ಹಿಂದೆ ಹಳ್ಳಿದ್ದದನ್ನು ಇಲ್ಲಿಗೆ ತಾತ್ಕಾಲಿಕವಾಗಿ ನಾವು ಕೂಡ ಇಲ್ಲಿ ಪರ್ಮಿಷನ್ ಕೊಟ್ಟು ದಿನೇಶ್ ಕುಮಾರ್ ಮಾತಾಡಿಕೊಂಡು ಇಲ್ಲಿ ಅವಕಾಶ ಮಾಡಿ ಕೊಟ್ಟಿರೋದು. ಬಹುಶಃ ಇವತ್ತು ಎಲ್ಲ ಒಂದು ನಗರ ಅಂತ ಹೇಳಿದರೆ ಅದೇ ಆ ಒಂದು ನಗರದಲ್ಲಿ ಎಲ್ಲರಿಗೆ ಬೇಕಾದಂಥ ಸುಸಜ್ಜಿತವಾದ ಸವಲತ್ತು ಕೊಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಜವಾಬ್ದಾರಿ. ಆ ಸವಲತ್ತು ಪಡೆದುಕೊಳ್ಳುವಂಥ ಒಂದು ವರ್ಗದಲ್ಲಿ ಈ ಟೆಂಪೋ ಚಾಲಕರು ಮತ್ತು ಗೂಡ್ಸ್ ಚಾಲಕರು ಕೂಡ ಇದೆ. ಅವರಿಗೆ ಕೂಡ ಮಾಡಿಕೊಡೋದು ನಮ್ಮ ಕರ್ತವ್ಯ. ಆದ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಭವನ, ತಾಲೂಕು ಕಚೇರಿ ಮತ್ತು ಉಳ್ಳಾಲ ತಾಲೂಕಾಗಿ ಪರಿವರ್ತನೆ ಮಾಡುವಾಗ ಇನ್ನಿತರ ಬೇರೆ ಬೇರೆ ಕಚೇರಿ ಬರೋ ಸಂದರ್ಭದಲ್ಲಿ ಇವರಿಗೆ ಎಲ್ಲಿಯೂ ಕೂಡ ಸ್ಥಳ ಇಲ್ಲದಂತೆ ಆಗುವಂಥ ಪರಿಸ್ಥಿತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಮಳೆಗಾಲದಂದು ಬಿಸಿಲಲ್ಲಿ ಕೂಡ ಸ್ವಲ್ಪ ಆದರೂ ಕೂಡ ಒಂದು ನೆರಳಿನಲ್ಲಿ ನಿಲ್ಲುವಂಥ ಒಂದು ಸುಸೌಲಭ್ಯ ಒಂದು ಮಾಡಬೇಕೆಂಬ ಕಾರಣದಿಂದ ನಾವು ನಮ್ಮ ಕಮಿಷನರ್ ಅವರು RTO ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಬಂದುಕೊಂಡು ಸಂಪೂರ್ಣ ಈ ಒಂದು ಪ್ರದೇಶ ನೀಲಿನ ಆಕಾಶವನ್ನು ತಯಾರು ಮಾಡಿ ಬಹುಶಃ ಇಲ್ಲಿ ನಮಗೆ ಎಷ್ಟು ಸ್ಥಳಾವಕಾಶ ಇದೆ ಮತ್ತು ಇಲ್ಲಿ ಹಬ್ಬಕ್ಕೆ ಎಷ್ಟು ಬೇಕಾಗ್ತದೆ, ತಾಲೂಕು ಕಚೇರಿಗೆ ಎಷ್ಟು ಬೇಕಾಗ್ತದೆ, ಅದು ಮುಂದೆ ಬರುವಂಥ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಯಾವ ರೀತಿ ಬರ್ತದೆ ನೋಡಿಕೊಂಡು ಒಂದು ಉತ್ತಮವಾದ ಸ್ಥಳದಲ್ಲಿ ಈ ವ್ಯಾಪ್ತಿ ಒಳಗಡೆ ನಾವು ಟೆಂಪೋ ಚಾಲಕ ಮಾಲಕರಿಗೆ ಇವತ್ತು ಕೊಡ್ತೇವೆ. ವಾಹನ ಚಾಲಕ ಗೂಡ್ಸ್ನವ್ರಿಗೆ ಕೂಡ ಆಸುಪಾಸಿನಲ್ಲೇ ಉತ್ತಮವಾದ ಒಂದು ವ್ಯವಸ್ಥೆ ಮಾಡಿಕೊಡಲಿಕ್ಕೆ ಆದೇಶಿದ್ದೇವೆ. ಇಂಜಿನ್ ಅದು ನೀಲಿನ ಆಕಾಶವನ್ನು ತರಿಸ್ತಾರೆ, ಮುಂದಿನ ಉತ್ತಮ ಸವಲತ್ತನ್ನು ಮಾಡಿ. ಜಾಗ ನಮ್ಮದು, ಕಟ್ಟಡ ಅವ್ರದ್ದು 50-50 ಅನುಪಾತ, ಇನ್ಕಮ್ ಇವತ್ತು 50-50 ಅನುಪಾತದಲ್ಲಿ ಬಹುಶಃ ಭಾಳಷ್ಟು ಕಡೆ ಬೇರೆ ಬೇರೆ ಕಡೆ ಆ ಒಂದು ಇದರಲ್ಲಿ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲಿ 2-3 ಜನ ಈಗಾಗಲೇ ಅನುಮತಿ ಕೊಟ್ಟಿದೆ ಅಂತ ಮಾಹಿತಿ ಇಲ್ಲ. ಅನುಮತಿ ಅಷ್ಟು ಬೇಗ ಸಿಕ್ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಪ್ರಾಜೆಕ್ಟ್ ರಿಪೋರ್ಟ್ ಲೋಕಲ್ ಒಬ್ಬರಿಗೆ ಬಿಲ್ಡರಿಗೆ ಅಲ್ಲ, ಅವ್ರು ಮುಂದೆ ಬಂದಿದ್ದಾರೆ. ಸರ್ಕಾರ ಪ್ರಕಾರ ಅವರಲ್ಲಿ ಸ್ಕೆಚ್ ಕೊಡಬೇಕು. ಅದರಲ್ಲಿ ಎಷ್ಟು ಟೋಟಲ್ ಇನ್ಕಮ್, ಎಷ್ಟು ನಮ್ಮ ಲ್ಯಾಂಡ್ ಇದೆ, ಅಲ್ಲಿ ನಮಗೆ ಟೋಟಲ್ ಲ್ಯಾಂಡ್ ವ್ಯಾಲ್ಯೂಗೆ ನಮಗೆ ಎಷ್ಟು ಇನ್ಕಮ್ ಬರ್ತದೆ, ಇದನ್ನು ಮತ್ತು ಯಾವ ರೀತಿಯ ಕಟ್ಟಡಗಳಿರ್ತದೆ, ಇದನ್ನೆಲ್ಲ ನಮ್ಮದು ಪ್ರಕಾರ ಅದು ಗೌರ್ಮೆಂಟಿಗೆ ಹೋಗ್ತದೆ. ಮತ್ತು ಗೌರ್ಮೆಂಟ್ ಮತ್ತೆ ಅಧಿಕಾರಿಗಳು ಎಲ್ಲ ನೋಡ್ತಾರೆ. ಮಾಡಿದ ನಂತರ ಅದನ್ನು ಅಪ್ರೂವಲ್ ಕೊಡ್ತೇವೆ. ಎಲ್ಲ ಜನರಿಗೆ ಪ್ರಯೋಜನ ಆಗುವುದಿದ್ದರೆ ಮತ್ತು ನಮಗೆ ದೊಡ್ಡ ಮಟ್ಟದೊಂದು ಅದರಲ್ಲಿ ಆಸ್ತಿ ನಮಗೆ ಅದು ಆಗೋದಿದ್ದರೆ ನಾವು PP ಮಾಡಲ್ ಮಾಡ್ತೇವೆ. ಅದಲ್ಲದಿದ್ದರೆ ನಾವು ಉತ್ತಮವಾದ ಡಿಸೈನ್ ಮಾಡಿಕೊಂಡು ಮಾರ್ಕೆಟನ್ನು ನೋಡಿಕೊಂಡು ಉತ್ತಮವಾದ ಬೇಡಿಕೆ ಬಂದರೆ ನಾವೇ ಬ್ಯಾಂಕಿಂದ ಲೋನ್ ತೆಗೆದುಕೊಂಡು ಮತ್ತು ಸರ್ಕಾರ ಕೂಡ ನಮಗೆ KFDS ಮುಖಾಂತರ ಇವತ್ತು 50% ನಮಗೆ ಅವರು ಕೂಡ ಕೊಡ್ತಾರೆ. ಇನ್ನು 50% ನಾವು ಬ್ಯಾಂಕ್ ಲೋನ್ ಮುಖಾಂತರ ಮಾಡಿ ನಮ್ಗೆ ಕೂಡ ಪ್ರೈವೇಟಾಗಿ ನಗರ ಪಂಚಾಯತ್ ಮುಖಾಂತರ ಬಿಲ್ಡಿಂಗ್ ಆಗಿ ಮಾಡ್ಬೋದು. ಭಾಳಷ್ಟು ಒಂದು ಸಮಸ್ಯೆ ಮತ್ತು ಕಷ್ಟಗಳು ತಡ ಹೋಗೋ ಕಾರಣ PP ಮಾಡಲು ಹೋಗುವಂಥದ್ದು. ಎರಡು ಕೂಡ ಆಪ್ಷನ್ ಇದೆ. ಸೊ ಯಾರು ಬೆಸ್ಟ್ ಪ್ರಪೋಸಲ್ ಕೊಡ್ತಾರೆ ಅಂಥವ್ರಿಗೆ ನಾವು ಅದನ್ನು ಮಾನ್ಯತೆ ಕೊಡ್ತೇವೆ. ಸರ್ಕಾರ ಕಾರು ಮತ್ತು ವ್ಯಾನು ಚಾಲಕ ಮಾಲಕರ ಸಂಘ ತೊಕ್ಕೋಟು ಈ ಒಂದು ಸಂಘದ ವತಿಯಿಂದ ಕಳೆದ 19 ವರ್ಷದಿಂದ ನಮ್ಮ ಬೇಡಿಕೆ ಏನಂತ ಹೇಳಿದರೆ ಅಧಿಕೃತವಾಗಿ ನಮ್ಮ ವಾಹನಕ್ಕೆ ನಿಲುಗಡೆಯನ್ನು ಕೊಡಬೇಕೆಂಬ ಬೇಡಿಕೆಯನ್ನು ಹಲವಾರು ವರ್ಷದ ಹಿಂದೆಯಿಂದ ನಾವು ಇಡ್ತಾ ಇದ್ದೇವೆ. ಅದು ಬಹುಶಃ ಹಲವು ಪ್ರದೇಶಗಳಿಂದ ನಾವೀಗ ಈಗ ಇರುವಂಥ ತೊಕ್ಕೋಟು ಬಸ್ ಸ್ಟ್ಯಾಂಡ್ ಒಳಗಡೆ ಬಹುಶಃ ಒಂದು 6-7ನೇ ಪಾರ್ಕಿಂಗ್ ಅಂತಲೇ ಹೇಳ್ಬೋದು. ಆದರೆ ಈ ಬಾರಿ ಖಂಡಿತವಾಗಿಯೂ ನಮಗೆ ಇಲ್ಲಿ ಸಿಗಲೇಬೇಕು. ನಮ್ಮ ಪ್ರದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ.
ವಾಹನಗಳು ಹೆಚ್ಚುತ್ತಾ ಇದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ಜಾಗ ಕೂಡ ಸಿಗುವ ಒಂದು ಸಂಭವ ಬಹಳಷ್ಟು ಕಡಿಮೆ ಇದೆ. ಇದೀಗ ಇಲ್ಲಿ ಇರುವಂಥ ಪ್ರದೇಶವನ್ನು ನಮಗೆ ಅಧಿಕೃತವಾಗಿ ಘೋಷಣೆ ಮಾಡಬೇಕು, ನೋಟಿಫಿಕೇಷನ್ ಮಾಡಿ ಕೊಡಬೇಕೆಂದ ಬೇಡಿಕೆಯನ್ನು ನಾವು ಸ್ಥಳೀಯ ಶಾಸಕರು ಮಾಜಿ ಸಚಿವರಾದಂಥ ಶ್ರೀಯುತ ಯು ಟಿ ಖಾದರ್ ಅವರ ಮುಖೇನ ಅವರಲ್ಲಿ ನಾವು ಮನವಿ ಮಾಡಿದ್ದೇವೆ. ಅವರು ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಉಳ್ಳಾಲ ನಗರಸಭೆಯ ಕಮಿಷನರ್ಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಿಗೆ ಈ ಮುಖಾಂತರ ಅವರು ಕೂಡ ಲೆಟರನ್ನು ಬರೆದು ಇವತ್ತಿನ ದಿನ ನಮ್ಮದೊಂದು ಶುಭ ದಿನ ಅಂತ ಹೇಳ್ಬೋದು. ಆ ಇವತ್ತಿನ ದಿನ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಫೀಸರ್ಸ್ಗಳನ್ನು RTO ಇರ್ಬೋದು, ಟ್ರಾಫಿಕ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಕಮಿಷನರ್ ಇರ್ಬೋದು, ಎಲ್ಲರನ್ನು ಇಲ್ಲಿ ಒಂದೇ ಕಡೆಗೆ ತಂದು ನಮಗೆ ಒಂದು ಖಂಡಿತವಾಗಿ ಇಲ್ಲಿ ಸ್ಥಳಾವಕಾಶ ಒಳ್ಳೆಯ ನಕ್ಷೆಯನ್ನು ಮಾಡಿಕೊಂಡು ಒಂದು ಸ್ಥಳವನ್ನು ಗುರುತಿಸಿ ಅವರಿಗೆ ಕೊಡಲೇಬೇಕಂತ ಅವರು ಕೂಡ ಆದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮಗೊಂದು ಆಶಾದಾಯಕವಾಗಿ ನಾವು ಇದ್ದೇವೆ. ಮುಂದಿನ ದಿನಗಳಲ್ಲಾದರೂ ಕೂಡ ನಮಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಿಗಬಹುದೆಂಬ ಆಶಾದಾಯಕವಾಗಿ ಇದ್ದೇವೆ.